ಎಣ್ಮೂರು ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ವೈದ್ಯರುಗಳ ನೇಮೋತ್ಸವ. ಗ್ರಾಮ ಮತ್ತು ಅಂಚೆ ಎಣ್ಮೂರು, ಕಡಬ ತಾಲೂಕು, ದಕ್ಷಿಣ ಕನ್ನಡ. ತಾರೀಕು 23/3/2024 ಶನಿವಾರ ಮಧ್ಯಾಹ್ನ ಗಂಟೆ 12:30ಕ್ಕೆ ಎಣ್ಮೂರು ಕಟ್ಟಬೀಡಿನಿಂದ ಭಂಡಾರ ತೆಗೆಯುವುದು ಮತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ಎಣ್ಮೂರು ಶ್ರೀ ಆದಿ ವೈದ್ಯರುಗಳ ನೇಮೋತ್ಸವ ಜರುಗಲಿರುವುದು. ಆ ಪ್ರಯುಕ್ತ ಭಕ್ತಾಭಿಮಾನಿಗಳು ಬಂದು ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ವೈದ್ಯರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀ ದೈವಗಳ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇಂದು ಗರಡಿಯಲ್ಲಿ ತಂಬಿನ ಮತ್ತು ಗೊನೆ ಕಡಿಯುವಂಥ ಕಾರ್ಯಕ್ರಮ ನಡೆದಿದೆ. ತಾರೀಕು 21/3/2024 ಗುರುವಾರ ಶ್ರೀ ಉಳ್ಳಾಕುಲ ನೇಮ ಮತ್ತು ಕಾಜು ಕುಜುಂಬ ನೇಮ. ರಾತ್ರಿ 7 ಗಂಟೆಗೆ ಉಳ್ಳಾಕುಳ ಭಂಡಾರ ಹೊರಡುವುದು ಎಣ್ಮೂರು ಬೀಡಿನಿಂದ. ರಾತ್ರಿ 8:30ಕ್ಕೆ ಕೈ ಕಾಣಿಕೆ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. ತಾರೀಕು 22/3/2024 ಶುಕ್ರವಾರ ಇಷ್ಟ ದೇವತೆ ನೇಮೋತ್ಸವ. ರಾತ್ರಿ 7:15ಕ್ಕೆ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. ತಾರೀಕು 23/3/2024 ಶನಿವಾರ ಬೆಳಿಗ್ಗೆ 8 ಗಂಟೆಗೆ ನಾಗತಂಬಿಲ, 8:30ಕ್ಕೆ ಮುಹೂರ್ತ ತೋರಣ, ಮಧ್ಯಾಹ್ನ 12:30ಕ್ಕೆ ಕಟ್ಟಬೀಡಿನಿಂದ ಪೂರ್ವ ಸಂಪ್ರದಾಯದಂತೆ ಭಂಡಾರ ಹೊರಡುವುದು, ನೇತ್ರಾದಿ ಗರಡಿಯಲ್ಲಿ ದರ್ಶನ. ರಾತ್ರಿ 8ಕ್ಕೆ ಬೈದೇರುಗಳು ಗರಡಿ ಇಳಿಯುವುದು. ರಾತ್ರಿ 2ಕ್ಕೆ ಕೆನ್ನಿದಾರು ಗರಡಿ ಇಳಿದು ರಂಗಸ್ಥಳ ಪ್ರವೇಶ. ಪ್ರಾತಃ ಕಾಲ 3:30ಕ್ಕೆ ಎಣ್ಮೂರು ಕಟ್ಟಬೀಡಿಗೆ ಬೈದೇರುಗಳು ಹಾಲು ಕುಡಿಯಲು ಬಂದು ಬೀಡಿಗೆ ಕಾಣಿಕೆ ಅರ್ಪಿಸುವುದು. ಬೆಳಿಗ್ಗೆ 5ಕ್ಕೆ ಕೋಟಿ ಚೆನ್ನಯ್ಯರ ದರ್ಶನ ರಂಗಸ್ಥಳದಲ್ಲಿ ಬೈದೇರುಗಳ ಸೇಟು. ಬೆಳಿಗ್ಗೆ 7ಕ್ಕೆ ಬೈದೇರುಗಳಲ್ಲಿ ಹರಿಕೆ, ಗಂಧ ಪ್ರಸಾದ ಮತ್ತು ತುಲಾಭಾರ. ತಾರೀಕು 23/3/2024 ಶನಿವಾರ ಮಧ್ಯಾಹ್ನ 12:30ಕ್ಕೆ ಎಣ್ಮೂರು ಕಟ್ಟಬೀಡಿನಿಂದ ಭಂಡಾರ ಹೊರಡುವುದು, ಮಧ್ಯಾಹ್ನ ಮತ್ತು ರಾತ್ರಿ ಮಹಾ ಅನ್ನ ಸಂತರ್ಪಣೆ. 23 ಮಾರ್ಚ್ 2024 ಶನಿವಾರ ಸಮಯ ರಾತ್ರಿ 10:30ಕ್ಕೆ ಭಕ್ತಿ ಭಾವಗೀತೆ ಸುಮಕೋಟೆ ಪಂಚ ಇವರಿಂದ. ನೃತ್ಯ ಸಂಭ್ರಮ ಡ್ಯಾನ್ಸ್ ಹಾಗೂ ಬೀಡ್ಸ್ ನೃತ್ಯ ಕಲಾ ಕೇಂದ್ರ ಬೆಳ್ಳಾರೆ ಮತ್ತು ಇತರ ಶಾಖೆಯ ವಿದ್ಯಾರ್ಥಿಗಳಿಂದ ನಡೆಯಲಿದೆ.
ನಾಗಬ್ರಹ್ಮ ಕೋಟಿಚೆನ್ನ ಆದಿ ಬೈದೆರ್ಲ ಗರಡಿದ ಎದುರುಡು ಮುರಾಂದ ಕಾಲದು ನಮ್ಮ ಪರ ಸೂರ್ಯನು ಹೊಸತು ಮಲ್ಪುನ ಎಂದು ಪದದಿಂದ ತೀರ್ಮಾನ ಮಾಡ್ತ ಕೂಡದ ಹಿರಿಯರ ನಿಶ್ಚಯ ಮಾಡಿದ ಪ್ರಕಾರ ದರ್ಶನ ಪಾತ್ರಲಿನ ದುಂಬತ್ತು ಉಂಟದು ಕರಿ ಸರ್ತಿ ಸೂರ್ಯನು ಆ ಕೆಲಸವನ್ನು ಬಾರಿ ಪೊರ್ಲು ನಡಪಡ್ದು ಕೊಡ್ತೀರಿ ಅವ್ರ ಮನಸ್ಸದ ಇಚ್ಛೆ ಇಂಚೆ ಇತ್ತಿನ ಆ ಪ್ರಕಾರ ಇನ್ನು ನಡಪಡ್ದು ಕೈಲಿ ಕಲ್ಪನ ಕೊಡ್ಸೋಡು ಆ ಸೂರ್ಯನು ಒಪ್ಪಿಸದ ಪರ ಸೂರ್ಯಗೂ ಪಿರ ಅಲ್ಪನೆ ಮಂಚೋಡು ದೀಪದ ಹೊಸ ಸೂರ್ಯ ನನ್ನ ದುಂಬುದ ನೇಮ ನಡವಳಿಕೆ ನಡಪೆರ ಕೊಡುವುದು ನನ್ನ ಆಸೆನ ಇನ್ನು ನಾಗಬ್ರಹ್ಮ ಕೋಟಿಚನೆ ಆದಿ ವೈದ್ಯರ್ಲ ನಡಪಡ್ದು ಕೊರಡು ಆ ಸೂರ್ಯನು ಹಸ್ತಾಂತರ ಮಾಡ್ಕೊಂಡಂಚನೆ ಪುಣ್ಯ ಕೆಲಸ ಕೊರಡು ನಡಪಡುದ ನಾಗಬ್ರಹ್ಮ ಕೋಟಿಚನೆ ಎರಡು ಪ್ರಾರ್ಥನೆ ದೋಲೋ ಜನದ ತುಂಬಳು ಕಮ್ಮಿಂಚಿ ಭಕ್ತರ ತುಂಬಳು ಕೋಟಿ ಚೆನ್ನೈರಿಗೆ ಹೊಸ ಸರಿಗಳು ಇನಿ ಧರ್ಮದಾರ ಮೈತದ ಬೋಡ್ದಾರು ಕೊಲ್ಲ ಬಳಿಗಡೆ ಐಕ ಜೀವಗಳೇನು ಕೊಡಬಲ್ಲೇರು ಕೊರ್ಪರಂಚಿನ ಬರ್ತಡು ಏತಂದಿ ವಿಷಗಳಿಗೆ ಎತ್ತನ ಅಮೂರ್ತ ಮಂತು ಕೊಟ್ಟು ಇಷ್ಟದಾದ ಬರ್ತಡು ಚಾಕರಿಗಂತೂ ಮೀತಂತಿ ಮಾಲಿಯರಿಗೆ ಬೊರ್ಲದ ಅರೆಗಳಿಗೆದ ಜೋಕನು ಕೊಟ್ಟು ಕೊಲ್ಲ ಬಳಿಗಡೆ ಇಷ್ಟದಾದ ಬರ್ತಡು ಕಳೆಯಿಂದ ಆಗೋಣವಂತೆ ಹೇಳ್ತಿರ್ಲೆ ಶುಭ ಕಲಿಗೆ ಶುಭ ಹೊತ್ತು ಇನ್ನಿತ ದಿನಟ್ಟು ಮಲ್ತಿನಂಚಿನ ಕೈ ಗತ್ತಿನಂಚಿನ ಹೊರ್ತುಡು ಹಲವು ವಿಷಯ ಅನೇಕ ಹೆಚ್ಚು ಕಮ್ಮಿ ಏರುಪೇರು ತಪ್ಪುತಾಂಗ ಬದಿರ್ಕು ಆಂಡ ಇನ್ನಿತ ದಿನ ತೂಪುನಂಚಿನ ಸಗುನೋಡು ಎಡ್ಡೆ ಬತ್ತಿನ ಬೂರ್ದ ಸಂಸಾರ ಎನ್ನೂರ ಗೊತ್ತು ಅಲಂಕಾರ ಗೊತ್ತು ಬಟ್ಟೆ ಗೊತ್ತು ಕೂಡಿ ಸಂಸಾರ ಗ್ರಾಮ ಸಭೆಗಳ ಚಾಕರಿ ಸಂಸಾರಗಳ ಬಾರ್ದು ಕೊರಲೆ ಅನ್ನೆಗಳ ನೆನವರಿಕೆ ಕಟ್ಟದ ಬತ್ತಿನ ಈ ಸೇತ್ರೋಗಿ ಏರು ದುಶ್ಮನಿಲ್ಲೇ ಅಕ್ಲೆಗೆ ಬಾರ್ದು ಕೊರಲೆ ಅನ್ನೆಗಳ ನೆನವರಿಕೆ ಅಂಚೆಯಡಿ ಇನ್ನಿತ ದಿನಟ್ಟು ಮಣಿಪಾಲನ ಕಲ್ಲಿಗೆ ಇಡಿಬಾರ್ದು ಗಡಿದೂಪುನ ಸಗುನೋಣು ಲೇಸು ಮತ್ತು ಕೊರ್ಪಿನ ಪುಣ್ಯ ಕೀರ್ತಿ ಆ ಎನ್ನೂರ ಹೆಣ್ಮೂರು ಕೋಟಿಚೆನ್ನ ಆದಿಗರಡಿ ಆಡಳಿತ ಮುಕ್ತೇಶ್ವರನಾಗಿ ನಾನು ಕೇಳು ನಮ್ಮ ಹೆಣ್ಮೂರಿನ ಕೋಟಿಚೆನ್ನ ನೇಮೋತ್ಸವವು ಇದೇ ತಿಂಗಳ 21ರಿಂದ 23ರವರೆಗೆ ನಡೆಯಲಿದೆ. ಕೋಟಿಚೆನ್ನ ನೇಮೋತ್ಸವವು ಯಾವಾಗಲೂ ಸುಗ್ಗಿ ತಿಂಗಳ ಪೂವೆ ಎಂದು ನಡೆಯುತ್ತದೆ. ಅದಕ್ಕೆ ಬೇರೆ ದಿವಸ ಇಲ್ಲ. ಸುಗ್ಗಿ ತಿಂಗಳ ಪೂವೆ ಅಂದರೆ ಪೂವೆ ಮತ್ತು ಪುಣ್ಣಮೆ 2 ದಿವಸದಲ್ಲಿ ನಮ್ಮ ಕೋಟಿಚೆನ್ನ ನೇಮೋತ್ಸವವು ಇಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿ ಸಾಧಾರಣ ಒಂದು 20ರಿಂದ 25 ಸಾವಿರ ಜನರು ಬಂದು ಊಟ ಉಪಚಾರವನ್ನು ಸ್ವೀಕರಿಸ್ತಾರೆ. ಸಾಧಾರಣ ಜನಸಂಖ್ಯೆ ಬೇರೆ ಬೇರೆ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಆ ಕಡೆಯಿಂದ ಒಟ್ಟು 50,000 ಜನರವರೆಗೆ ಇಲ್ಲಿ ಬರ್ತಾರೆ. ಗಂಧಪ್ರಸಾದವನ್ನು ತೆಗೆದು ಗಂಧಪ್ರಸಾದವನ್ನು ತಗೊಳ್ಳಿಕ್ಕೆ ಇಲ್ಲಿ ಹೆಚ್ಚಾಗಿ ಆದಿಗರಡಿಗೆ ಬರ್ತಾರೆ. ಮತ್ತು ಇಲ್ಲಿಯ ಕಾರ್ಯಕ್ರಮ ಅಂದರೆ 23ರಂದು ಹೆಣ್ಮೂರು ಗೂಡೂರಿನಿಂದ ಭಂಡಾರ ಹೊರಟು ಇಲ್ಲಿ ಗರಡಿಗೆ ಬಂದು ಗರಡಿಯಲ್ಲಿ ತಂಬಿಲ ಆಗಿ ಮತ್ತು ಸಂಜೆ ಪುನಃ ಕೋಟಿಚೆನ್ನೈರಿಗೆ ನೇಮೋತ್ಸವ 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 8 ಗಂಟೆಯಿಂದ ಬೆಳಿಗ್ಗಿನವರೆಗೆ ನಡೀತದೆ. ಅದರ ಮಧ್ಯದಲ್ಲಿ ದೇವಿಯ ದರ್ಶನ ಕೂಡ ಇಲ್ಲಿ ನಡೆಯಲಿದೆ. ಇಲ್ಲಿ ಊಟದ ವ್ಯವಸ್ಥೆ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತದೆ. 25,000 ಜನರ ಊಟವನ್ನು ನಾವು ಮಾಡ್ತೇವೆ. ಮತ್ತು ಜನರಿಗೆ ಇಲ್ಲಿ ಬೇಕಾದ ಸೌಕರ್ಯ ಇದು ಶೌಚಾಲಯ ಎಲ್ಲ ಬೇಕಾದಂತೆ ಇದೆ. ಜನರು ಇಲ್ಲಿ ಭಾಳ ಸಂತೋಷದಿಂದ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಬೆಳಗ್ಗಿನವರೆಗೆ ನಿಂತು ವೈದ್ಯರು ಗರಡಿಯ
ಸೇಟನ್ನು ನೋಡ್ತಾರೆ. ಸೇಟು ಭಾಳ ಒಂದು ಆಕರ್ಷಣೀಯವಾದಂಥ ಆಕರ್ಷಣೆ ಉಂಟು. ಅದಲ್ಲದೆ ನಮ್ಮ ಇದರಲ್ಲಿ ಕೋಟಿ ಚೆನ್ನಯ್ಯರು ಬೀಡಿಗೆ ಬಂದು ಹಾಲನ್ನು ತಗೊಳ್ಳಿಕ್ಕಿದ್ದಾರೆ. ಹಾಲು ತಗೊಳ್ಳುವಾಗ ಅಲ್ಲಿಗೆ ಬಂದು ಕೋಟಿ ಚೆನ್ನಯ್ಯರು ನಾವು ಬಳ್ಳಾರರು ಕೊಡ್ತಿದ್ದಂಥ ಈ ಹಾಲು ನಾವು ಇಲ್ಲಿ ಬೇರೆ ಯಾವ ಗರಡಿಯಲ್ಲಿ ಕೊಟ್ಟರು ನನಗೆ ಇದಲ್ಲ. 800 ಗರಡಿಯ 16 ಕೈ ಕೊಪ್ಪರಿಗೆಯ ಹಾಲನ್ನು ನಾವು ಪ್ರತಿ ನೇಮದಲ್ಲಿ ತಗೊಳ್ತೇವೆ. ಮತ್ತು ಅಲ್ಲಿ ಬಂದು ಬೀಡಿಗೆ ಇದನ್ನು ಬೀಡಿಗೆ ಕಾಣಿಕೆಯನ್ನು ಕೊಟ್ಟು ಮುಂದೆ ಹಿಂದೆ ಹೋಗಿ ಬೀಡಿನಲ್ಲಿ ಹೋಗ್ತಾರೆ. ಹಿಂದೆ ಬೀಡಿಗೆ ಬೆಣ್ಣಾಕಿ ಹೋಗುವುದಿಲ್ಲ, ಹಿಂದೆ ಸರಿತಾರೆ. ಮತ್ತು ನಮ್ಮ ನೇಮೋತ್ಸವ ದಿನ ಜನರಿಗೆ ಭಾಳ ವೆಹಿಕಲ್ ನಿಲ್ಲಲಿಕ್ಕೆ ಬೇಕಾದಂಥ ಸೌಕರ್ಯ ಈಗ ಮಾಡಿದ್ದೇವೆ. ಮುಂದೆ ಅದು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಇದೆ. ಈ ಕೋಟಿ ಚೆನ್ನಯ್ಯರ ಸೂರ್ಯವನ್ನು 1 ವರ್ಷದಿಂದ ಅದನ್ನು ಚೇಂಜ್ ಮಾಡಬೇಕಂತೇಳಿ ನೋಡಿ ಅದನ್ನೊಂದು 6 ತಿಂಗಳ ಹಿಂದೆ ಅದನ್ನು ರಿಪೇರಿ ಕೊಟ್ಟಿದ್ದೆವು. ರಿಪೇರಿ ಕೊಡುವಾಗ ಅದನ್ನು ಕೊಟ್ಟಂಥ ಸೂರ್ಯ ನಿರ್ಜೀವ ಮಾಡಿ ದರ್ಶನದಲ್ಲಿ ಅದನ್ನು ಬೇರೆ ಸೂರ್ಯಕ್ಕೆ ಒಪ್ಪಿಸಿ ನಾವು ಇವತ್ತು 2 ದಿವಸ ಹಿಂದೆ ಸೂರ್ಯವನ್ನು ರಿಪೇರಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಮಾಡಿಸಿ ತಂದಿದ್ದೇವೆ. ಅದನ್ನು ಇವತ್ತು ಅರ್ಪಣೆ ಮಾಡಿದ್ದೇವೆ. ಅದು ಭಾಳ ಒಳ್ಳೆಯ ವಾಕ್ಯದಿಂದ ಕೋಟಿ ಚೆನ್ನಯ್ಯರು ಅದನ್ನು ಸ್ವೀಕರಿಸಿ 800 ಗರಡಿಗೆ ಸಂಬಂಧಪಟ್ಟ ಮಹಾವಿಷ್ಣು ದೇವಸ್ಥಾನ ನಿಡ್ವಾಳ ಅವು 800 ಗರಡಿ ಅಷ್ಟಮಂಗಲ ದೀದು ಬ್ರಹ್ಮಕಲಶಾನಗ ಕೋಟಿ ಚೆನ್ನಯ್ಯರನ್ನ ಬ್ರಹ್ಮಕಲಶ ದಪಕ ಮುಲ್ಪ ವ್ಯಾಖ್ಯಾನ ಮಲ್ಪನಗ ಕೋಟಿ ಚೆನ್ನಯ್ಯರನ್ನ ಪ್ರಕಾರ ಎಂಕ್ಲನ ಒಂಜಿ ಆರಾಧನೆ ಮಲ್ತಂತ ದೇವಸ್ಥಾನ ಮೂಲೆ ಉಂಡು. ಐನು ನಿಕ್ಲು ಪೋದು ಮುಲ್ಪರ್ದು ಪೋದು ಐನು ಜೀರ್ಣೋದ್ಧಾರ ಮಲ್ಪೊಡುದು ಮಾಡೋದು ತೋಜಿದು ಬರ್ತೈತು. ಅಂಚನೆ ಎಂಕಲ್ನ ದುಂಬುದ ಯಜಮಾನರು ಲಕ್ಷ್ಮೀನಾರಾಯಣ ರೈಕಲು ಆ ಅಡೆಗೆ ಪೋದು ಆ ದೇವಸ್ಥಾನವನ್ನು ಅರೆಗೆ ಶ್ರಮ ವಹಿಸೋದು ಜೀರ್ಣೋದ್ಧಾರ ಮಲ್ತೇರು. ಆಂಡ ಅರೆಗೆ ಪೂರ ಮಲ್ಪೆರೆ ಆಯ್ಗಿ ಆರು ಮಂತೆ ಮಲ್ತದು ಸ್ವರ್ಗಸ್ಥರಾಯರು 5 ಬೊಕ್ಕ ಅವು ಅಂಚನೆ ಒತ್ತುದಿತ್ತು ಬೊಕ್ಕ ಮತ್ತು ಪ್ರಶ್ನೆ ದಿದ್ದಾನಾಗ ಎಂಕ್ಲು ಯಾನು ಪೋಡಾದ ಬರ್ತದೆ ಯಾನೆಲ್ಲ ಅಲ್ಪ ಪ್ರಶ್ನೆ ಹೊರ ಯಾನು ಬರ್ಪುಜಿನ ಬಂದದ್ದು ಬಂದಾಗ ಬೊಕ್ಕ ಬರಗಿರೇ ಬರೋಡು ಬಂದದ್ದು ಮತ್ತು ಅಲ್ತ ಜನಕ್ಕಳು ಪೂರ ಮಲ್ತೇರು. ಆಂಡ ಎಂಕ್ಲು ಐನು ಶ್ರಮ ವಹಿಸೋದು ಮಲ್ತದ್ದು ಅಲ್ತ ದೇವಸ್ಥಾನವನ್ನು ರಾಮದೇವರಿಂದ ಇತ್ತಿನ ದೇವಸ್ಥಾನವನ್ನು ಎಂಕ್ಲ ಮುಲ್ಪರ್ದು ಚೊಕ್ಕಾಡಿದ್ದು ಐನು ಭಾರಿ ವಿಜೃಂಭಣೆ ಇಡಕೊಳ್ತದ್ದು. ಐನು ಬ್ರಹ್ಮಕಲಶ ಮಲ್ತದ್ದು ಸ್ಥಾಪನೆ ಮಲ್ತ ಆ ಸ್ಥಾಪನೆ ಮಲ್ತದ್ದು ಅಕ್ಲು ಅಲ್ಪ ಇತ್ತಿನ ಜನಕ್ಕಳು ಐನು ಒಂತೆ ದುರುಪಯೋಗ ಮಾಡ್ತದ್ದು. ಐನು ಬಡ್ಚಾಂದನ ಮತ್ತು ಜಾತಿ ಸಮಸ್ಯೆ ಉಂಟು ಮಾಡ್ತದ್ದು. ಪ್ರತಿ ವರ್ಷ ಯಾನು ಒಂಜಿ 7 ವರ್ಷ ಐನು ಆಡಳಿತ ಮಾಡ್ತೇವೆ. ಪ್ರತಿ ವರ್ಷ ಇಂಕ್ ಕಿರುಕುಳ ನಿಂತೇದು 5 ಬೊಕ್ಕ ಯಾನು ಆ ಕಿರುಕುಳನ್ನು ಬಡ್ಚಿದ ಮಾಡಿದ್ದು ಯಾನು ಐನು ಬಡ್ದು ಬರ್ತೆ. ಆಂಡ ಇತ್ತೆ ಐನು ಕೋಟಿ ಚೆನ್ನಯ್ಯರೇ ಇಜ್ಜೇರು ಮಾಡ್ಪನ ಈ 800 ಸ್ಥಳದ ಒಂಜಿ ಶಬ್ದನ್ನು ಹಾಕಲು ಇದು ಮಾಡ್ಬೋದು. ಅಲ್ಪ ಪ್ರಶ್ನೆ ಅಷ್ಟಮಂಗಲ ದಿನಾಗ ಐನು ಕೋಟಿ ಚೆನ್ನಯ್ಯರನ್ನ ಆ ವಿಷಯವನ್ನು ಬರಂದು ಲೆಕ್ಕ ಅಷ್ಟಮಂಗಲ ತಕಲ್ದ ಐನು ತಪ್ಪದು ಬೇತೆಯ ಕಡೆಗೆ ಅಕಲ್ನ ಬೇತೆ ಕಡೆಗೆ ಡೈವರ್ಟ್ ಮಾಡ್ತದ್ದು ವಿಷಯವನ್ನು ಬರಂದು ಲೆಕ್ಕ ಮಾಡ್ತದ್ದು ಅಲ್ಪ ಇದು ಮಾಡ್ತಿದ್ದಾರೆ. ಆಂಡ ಆ ಸತ್ಯರು ಏಪಲ ಬುಡ್ದು ಬಾಡುದೇರು ಒಂಜತ್ತನ ಒಂಜಿ ದಿನ ಏರಾಯನೇ ಅನ್ಯಾಯ ಮಾಡ್ತೇನ ಅಕ್ಲಿಗೆ ಆ ತಕ್ಕ ಶಿಕ್ಷೆಲ್ಲ ಕೊರ್ಪೆ ಆ ಏರು ಕೋಟಿ ಚೆನ್ನಯ್ಯರು ಉಲ್ಲೇರ ಇಜ್ಜೇರಂದು ತೋಜದ್ದು ಬರ್ತೀರಿ ಐಕ್ ಹೆಚ್ಚು ದಿನ ಬುಡ್ಕಿ
ಇಂದು ಏನು ಪಂಪನೆ ಆ ಕೋಟಿ ಚೆನ್ನೈಯರು ಏಪಲ ಆ ದೇವಸ್ಥಾನದ ಎಂಕ್ಲು ಮುಲ್ಪದ ಆಡಳಿತದಾರನಕ್ಲು ಏಪಲ ಬಾರಿ ಶ್ರದ್ಧೆಡೆ ಐನು ಮಲ್ತದಿತ್ತ ಆಂಡ ಅಕ್ಲು ಐನು ದುರುಪಯೋಗ ಪಡಿಸೋದು ಎಂಕ್ಲಿಗೆ ಅಲ್ಪ ಕೋಟಿ ಚೆನ್ನೈಯರ ಸರಿಯಾದ ಮರ್ಯಾದೆ ಕೊರಂದೆ ಅಕ್ಲೇನು ದೂರ ಮಲ್ತದ್ದು ಉಲ್ಲೇರು ಅವು ಅಕ್ಲಿಗೆ ಫಲ ತಿಕ್ಕು ಪಂಪನೆ ಮಾತಿರಲ್ಲ ಎಂಕಲ್ನ ಕೋಟಿ ಚೆನ್ನೈಯರ ನೇಮೋತ್ಸವ ಈ ತಿಂಗಳದ 23ನೇ ತಾರೀಕಿಗೆ ನಡಪೆರಂಡು ಅವು ಬಾರಿ ವಿಜೃಂಭಣೆ ನಡಪಡು ಐಕೆ ಮಾತ ಭಕ್ತ ಬರ್ತದೆ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡ್ತದೆ ಮಾತೆಲ್ಲ ದೈವಗೂ ಕೃಪೆ ಪಾತ್ರರಾಗುವುದು ಬಂದು ಸ್ಥಳಕ್ಕೆ ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಹೆಣ್ಮೂರು ಅದರ ಸ್ಕೌಟಿನ ಮಕ್ಕಳು ಇಲ್ಲಿ ಸಾಧಾರಣ ಒಂದು 60-70 ಜನ ಬಂದಿದ್ದಾರೆ. ಅವರು ಇಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಒಂದು ಪ್ರಸಾದವನ್ನು ತುಂಬಿಸಿ ಅವರ ಸೇವೆಯನ್ನು ಮಾಡಲಿಕ್ಕೆ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಕೋಟಿ ಚೆನ್ನೈಯರು ಸದಾ ಅವರ ವಿದ್ಯೆಯಲ್ಲಿ ಒಳ್ಳೇದು ಮಾಡಿ ಅವರಿಗೆ ಒಳ್ಳೆ ಕೆಲಸ ಸಿಕ್ಕಿ ಮುಂದೆ ಒಳ್ಳೆ ಪ್ರಜೆಗಳಾಗಿ ಬರಲಿ ಅಂಥೇಳಿ ನಾನು ಅವರ ಮಾಸ್ಟರ್ನ ಸಹ ಕೇಳಿಕೊಂಡು ಎಲ್ಲರಿಗೂ ಇಲ್ಲಿ ಬಂದದಕ್ಕೆ ಆ ಕೋಟಿ ಚೆನ್ನೈಯರು ಸದಾ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಪಂಜ ಇದರ ವ್ಯಾಪ್ತಿಗೆ ಒಳಪಟ್ಟಂಥ ಸರ್ಕಾರಿ ಪ್ರೌಢಶಾಲೆ ಹೆಣ್ಮೂರು ಇಲ್ಲಿಯ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ವಿದ್ಯಾರ್ಥಿಗಳು ಇವತ್ತು ಐತಿಹಾಸಿಕ ಪ್ರಸಿದ್ಧವಾಗಿರುವಂಥ ಕೋಟಿ ಚೆನ್ನೈಯರ ಕಾರಣಿಕ ಸ್ಥಳವಾದಂಥ ಹೆಣ್ಮೂರು ಈ ಗರಡಿಗೆ ಇವತ್ತು ನಮಗೊಂದು ಸೇವೆ ಮಾಡುವಂಥ ಅವಕಾಶವನ್ನು ಇಲ್ಲಿಯ ಆಡಳಿತ ಮುಕ್ತೇಶ್ವರು ನೀಡಿದ್ದಾರೆ. ಇವತ್ತು ನಾವು ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಒಂದು ಪ್ರಸಾದವನ್ನು ಕವರಿಗೆ ತುಂಬಿಸುವಂಥ ಕೆಲಸಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸಿನ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಪ್ರಾಮಾಣಿಕತೆ ಮತ್ತು ಸಮಾಜ ಸೇವೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಭಾರತೀಯ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ವಿದ್ಯಾರ್ಥಿಗಳು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಇದು ಈ ವರ್ಷ ನಮಗೆ ಈ ಗರಡಿಯಲ್ಲಿ ಕೋಟಿ ಚೆನ್ನೈಯರ ಈ ಗರಡಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂಥ ಇಲ್ಲಿ ಸ್ಥಳೀಯ ಇಲ್ಲಿಯ ನಮ್ಮ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀಯುತ ಕಟ್ಟ ರಾಮೇಶ್ ಶೆಟ್ಟಿಯವರಿಗೆ ಹಾಗೂ ನಮ್ಮಲ್ಲಿ ಒಂದು ಪ್ರೀತಿಯಿಂದ ಬರಮಾಡಿಕೊಂಡಂಥ ಸುಜಿತ್ ರೈಪಟ್ಟಿ ಇವರಿಗೆ ನಮ್ಮ ಶಾಲೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮಲ್ಲಿ ಗೈಡ್ ಕ್ಯಾಪ್ಟನ್ ಆಗಿರುವಂಥ ದಿವ್ಯಾಂಕೆ ಇವರು ಕೂಡ ನಮ್ಮೊಂದಿಗೆ ಸಹಕಾರ ನೀಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕ ವೃಂದದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಿಗೆ ನಮ್ಮ ಈ ಒಂದು ಸ್ಕೌಟ್ ಗೈಡ್ಸ್ನ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಮಕ್ಕಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಇವರಿಗೆ ನಾವು ಮುಂದಿನ ದಿನಗಳಲ್ಲಿ ಕೂಡ ಈ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಮತ್ತೊಂದು ಒಳ್ಳೆಯ ಕೆಲಸ ಮಾಡುವಂಥ ಅವಕಾಶವನ್ನು ಒದಗಿಸಿಕೊಟ್ಟದಕ್ಕೆ ಶಾಲೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು NG ಲೋಕನಾಥ್ ರೈ, ಹೆಣ್ಮೂರ್ಪಟ್ಟೆ, ಕೋಟಿ ಚೆನ್ನೈ ಗರಡಿಯ ಮಾಹಿತಿದಾರರಾಗಿ ಇರ್ತೇನೆ ನಾನು. ಈ ಒಂದು ವಿಶೇಷ ಕಾರ್ಯಕ್ರಮ ತುಳುನಾಡಿನ ಐತಿಹಾಸಿಕ ನಾಗಬ್ರಹ್ಮ ಕೋಟಿ ಚೆನ್ನೈ ಆದಿ ಬೈದೇರ್ಗಳ ಗರಡಿಯ ನೇಮೋತ್ಸವದ ಪ್ರಯುಕ್ತ ಪುತ್ತೂರು ನ್ಯೂಸ್ ಪುತ್ತೂರು ಇವರ ಒಂದು ಸಂದರ್ಶನಕ್ಕೆ ತಾವು ಬಂದಿದ್ದೀರಿ. ತಮಗೆ ಪ್ರೀತಿಯ ಸ್ವಾಗತವನ್ನು ಕ್ಷೇತ್ರದ ವತಿಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅತ್ಯಂತ ವಿಶೇಷವಾಗಿರತಕ್ಕಂತಹ ತುಳುನಾಡಿನ ಐತಿಹಾಸಿಕ ನಾಗಬ್ರಹ್ಮ ಕೋಟಿ ಚೆನ್ನೈ ಆದಿ ಬೈದರ್ಗಳ ಗರಡಿಯು ಇತಿಹಾಸ ಸುಮಾರು 550 ವರ್ಷಗಳ ಹಿಂದೆ ತುಳುನಾಡಿನ ಪುಣ್ಯದ ಮಣ್ಣು ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿ ಪೇಜನರ್ ದಂಪತಿಗಳ ಮನೆಯಲ್ಲಿ ದೇವಿಯ ಜನ್ಮವಾಗ್ತದೆ. ಮುಂದೆ ದೇವಿಗೆ ಮದುವೆಯಾಗಿ ಪಡುಮಲೆ ಬಲ್ಲಾಳ ಅರಸರ ಮನೆಯಲ್ಲಿ ದೇವಿ ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡ್ತಾರೆ. ವಿಶೇಷವಾಗಿರತಕ್ಕಂತಹ ಮೊದಲ ಮಗುವಿಗೆ ಕೋಟೀಶ್ವರನೆಂದು, ಎರಡನೇ ಮಗುವಿನಿಗೂ ಚೆನ್ನಗೇಶ್ವರನೆಂದು ದೇವರ ಹೆಸರನ್ನು ಹೇಳಿ ನಾಮಕರಣವನ್ನು ಮಾಡಿ ಕೋಟಿ ಚೆನ್ನೈಯರು ಪಡುಮಲೆ ಬಲ್ಲಾಳರ ಆಶ್ರಯದಲ್ಲಿ ಬೆಳೆಯುತ್ತಾ ಮುಂದೆ ಕೋಟಿ ಚೆನ್ನೈಯರು ಸಕಲ ವಿದ್ಯಾಪಾರಂಗತರಾಗ್ತಾರೆ. ಎಲ್ಲ ವಿದ್ಯಾಭ್ಯಾಸವನ್ನು ಕಲಿತು ಕೋಟಿ ಚೆನ್ನೈಯರಿಗೆ ವ್ಯವಸಾಯ ಮಾಡಲಿಕ್ಕೆ ಭೂಮಿಯನ್ನು ಕೊಡ್ತಾರೆ. ಆ ಭೂಮಿಯಲ್ಲಿ ಬೇಸಾಯವನ್ನು ಮಾಡಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಬುದ್ಧಿವಂತನ ಒಂದು ಉಪಟಳದಿಂದ
ಮಲ್ಲಯ ಬುದ್ಧಿವಂತರ ಒಂದು ಉಪಟಳದಿಂದ ಅಲ್ಲಿ ಕೋಟಿ ಚೆನ್ನಯ್ಯರ ಒಳಗೆ ಅವರಿಗೆ ಇವರಿಗೆ ನ್ಯಾಯವಾಗಿ ಅಲ್ಲಿ ಮಂತ್ರಿ ಬುದ್ಧಿವಂತನನ್ನು ಅವರು ಕೊಲ್ತಾರೆ. ಅಲ್ಲಿಂದ ಮುಂದೆ ಅವರು ನೇರವಾಗಿ ಪಡುಮಲೆಯನ್ನು ಬಿಟ್ಟು ಎಣ್ಮೂರಿನ ಈ ಪುಣ್ಯ ಸ್ಥಳ ದೇವಬಲ್ಲಾಳರ ಪುಣ್ಯ ಆಶ್ರಯ ಇರತಕ್ಕಂಥ ಈ ಸ್ಥಳ ಎಣ್ಮೂರಿಗೆ ಬರ್ತಾರೆ. ಇಲ್ಲಿ ದೇವಬಲ್ಲಾಳರ ಆಶ್ರಯವನ್ನು ಪಡೆದು ಇಲ್ಲಿಯ ಸೇನೆಯ ದಂಡನಾಯಕರಾಗಿ ಕೋಟೆಯು ಇಲ್ಲಿಗೆ ಸಮೀಪವಿರತಕ್ಕಂಥ ನಿಡ್ವಾಳ ಮಹಾವಿಷ್ಣು ದೇವಸ್ಥಾನದ ಹತ್ತಿರ ಇರತಕ್ಕಂಥ ಅಯ್ಯನೂರಿನಲ್ಲಿ ಕೋಟಿಗೂ ಒಂದು ಭೂಮಿಯನ್ನು ಇದೇ ನಾವು ನಿಂತಿರತಕ್ಕಂಥ ಈ ಗುತ್ತು ಎನ್ನತಕ್ಕಂಥ ಈ ಪ್ರದೇಶದಲ್ಲಿ ಚೆನ್ನಯ್ಯನಿಗೂ ಭೂಮಿಯನ್ನು ಕೊಡ್ತಾರೆ. ಇಲ್ಲಿ ವ್ಯವಸಾಯಗಳನ್ನು ಮಾಡಿ ಗರಡಿ ವಿದ್ಯೆಯನ್ನು ಎಲ್ಲರಿಗೆ ಕಳಿಸಿ ದೊಡ್ಡ ದೊಡ್ಡ ಅವರ ಸೈನ್ಯವನ್ನು ವ್ಯವಸ್ಥಿತವಾಗಿ ಕಟ್ಟಿ ದೇವಬಲ್ಲಾಳರ ದಂಡನಾಯಕರಾಗಿ ದೇವಬಲ್ಲಾಳರ ಸೈನ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಮುಂದೆ ಧರ್ಮಯುದ್ಧ 7 ದಿವಸಗಳ ಧರ್ಮಯುದ್ಧ ಎಣ್ಮೂರಿನಲ್ಲಿ ಸಮೀಪ ಇರತಕ್ಕಂತಹ ಅಯ್ಯನೂರಿಗೆ ಸಮೀಪ ಇರತಕ್ಕಂಥ ಮಹಾವಿಷ್ಣು ದೇಗುಲಕ್ಕೆ ಸಮೀಪವಿರತಕ್ಕಂಥ ಪ್ರದೇಶದಲ್ಲಿ ಧರ್ಮಯುದ್ಧ ನಡೆಯುತ್ತದೆ. ಧರ್ಮಯುದ್ಧದಲ್ಲಿ 7ನೇ ದಿವಸದ ಯುದ್ಧದಲ್ಲಿ ಸ್ವತಃ ಕೋಟೆ ಯುದ್ಧ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಕೇಮರ ಬಲ್ಲಾಳರನ್ನು ಕೊಲ್ತಾನೆ ಅಂತ ಹೇಳೋ ಸಂದರ್ಭ ಬಂದಾಗ ಪೆರುಮಲ ಬಲ್ಲಾಳರು ಹಿಂದಿನಿಂದ ಅಂದು ರಾಮದೇವರು ಮರದ ಮರೆಯಲ್ಲಿ ನಿಂತು ವಾಲಿಗೆ ಯಾವ ರೀತಿಯಾಗಿ ಬಾಣ ಬಿಟ್ಟರು ಅದೇ ರೀತಿ ಪೆರುಮಲ ಬಲ್ಲಾಳರು ಮರದ ಹಿಂದೆ ನಿಂತು ಕೋಟಿಗೆ ಬಾಣ ಬಿಡ್ತಾರೆ. ಆ ಬಾಣ ಬಿಟ್ಟಾಗ ಕೋಟೆಯ ಬಂದಂತಹ ವಿಲ್ಲನ್ನು ತನ್ನ ಎದೆಯಿಂದ ಎಳೆದು ನೋಡ್ತಾರೆ. ಅಲ್ಲಿ ಪಡುಮಲ ಬಲ್ಲಾಳರು ಬಿಟ್ಟಂಥ ಬಾಣ. ಯಾಕೆ ಬಲ್ಲಾಳರು ನೀವು ಸಾಕಿದವರೇ ನಮ್ಮನ್ನು ಇದು ಮಾಡಿದ್ದೀರಿ ಅಂತ ಹೇಳುವಾಗ ಬಲ್ಲಾಳರು ದುಃಖಾಕ್ರಾಂತರಾಗ್ತಾರೆ. ಅಲ್ಲಿ ಸಮೀಪವಿರತಕ್ಕಂಥ ಮಹಾವಿಷ್ಣು ದೇವಸ್ಥಾನದಲ್ಲಿ ಪೂಜೆ ನಡೀತಾಯಿತು. ಅಲ್ಲಿಯ ವಿಷ್ಣುದೇವರ ತೀರ್ಥವನ್ನು ಚೆನ್ನಯ್ಯ ತರ್ತಾನೆ. ಒಂದೇ ದಿವಸ ಸೂರ್ಯನ ಬೆಳಕನ್ನು ಕಂಡಂಥ ಕೋಟಿ ಚೆನ್ನಯ್ಯರು ಅಣ್ಣನ ಮರಣ ನಂತರ ನಾನು ಒಂದು ಕ್ಷಣವೂ ಬದುಕಿ ಉಳಿಯುವುದಿಲ್ಲ ಅಂತ ಹೇಳಿ ಅಲ್ಲೇ ಸಮೀಪ ಇರತಕ್ಕಂಥ ದೊಡ್ಡ ಬಂಡೆಕಲ್ಲಿಗೆ ತಲೆಯನ್ನು ಹೊಡೆದು ಪ್ರಾಣವನ್ನು ಬಿಡ್ತಾರೆ. ಮುಂದೆ ಅಲ್ಲಿ ರಾಜ ವೈಭವದೊಂದಿಗೆ ಕೋಟಿ ಚೆನ್ನಯ್ಯರನ್ನು ಅವರ ಮೃತದೇಹವನ್ನು ತಂದು ಅಲ್ಲಿ ಒಂದು ಸಮೀಪ ಇರತಕ್ಕಂಥ ಕಲ್ಲಿನಲ್ಲಿ ಹಾಸ್ಕಲ್ನಲ್ಲಿ ಇಡ್ತಾರೆ. ಅಲ್ಲಿ ಕೋಟಿ ಚೆನ್ನಯ್ಯರ ಹೇಗೆ ಅವರನ್ನು ಇಲ್ಲಿ ಸಮಾಧಿ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ಕೋಟಿ ಚೆನ್ನಯ್ಯರು ಬ್ರಹ್ಮಚಾರಿಗಳು. ಅಲ್ಲಿ ಆ ಪಾದಕಲ್ಲು ಭಾಗವಾಗ್ತದೆ. ಅದನ್ನು ಈಗಲೂ ಸಹ ಅತ್ಯಂತ ವಿಶೇಷವಾಗಿರತಕ್ಕಂಥ ಸ್ಥಳ. ಅದು ಮಂಜಲ್ಪಾದೆ ಅಂತ ಇರ್ತದೆ. ಅಲ್ಲಿಂದ ಮುಂದೆ ರಾಜ ವೈಭವದೊಂದಿಗೆ ಸಕಲ ರಾಜ ಮರ್ಯಾದೆಯೊಂದಿಗೆ ಈ ಪವಿತ್ರವಾಗಿರತಕ್ಕಂಥ ಈ ಪುಣ್ಯ ಸ್ಥಳದಲ್ಲಿ ಕೋಟಿ ಚೆನ್ನಯ್ಯರನ್ನು ಸಮಾಧಿ ಮಾಡ್ತಾರೆ. ಮುಂದೆ ಕೋಟಿ ಬಲ್ಲಾಳರಿಗೆ ಸ್ವಪ್ನ ಬೀಳ್ತದೆ. ಸ್ವಪ್ನ ಬಿದ್ದು ಓ ಬಲ್ಲಾಳರೇ, ನಾವು ಕಾಯ ಬಿಟ್ಟು ಮಾಯ ಸೇರಿದ್ದೇವೆ, ಎಣ್ಮೂರು ವೈದ್ಯರುಗಳಾಗಿ ನೆಲೆಯೂರಿದ್ದೇವೆ. ನಾವು ಇಲ್ಲಿ ನಮಗೆ ಚಪ್ಪರ ಕೊಂಬನ್ನು ಮಾಡಿಸಿ ರಾಮಲಕ್ಷ್ಮಣ ಎಂಬ ಸೂರ್ಯವನ್ನು ಮಾಡಿ ಸುಗ್ಗಿ ತಿಂಗಳ ಪೂವೆಯಂದು ಎಣ್ಮೂರು ಬೀಡಿನಿಂದ ಭಂಡಾರ ತೆಗೆದು ನೇತ್ರಾದಿ ಗರಡಿಯಲ್ಲಿ ನಮಗೆ ನೇಮೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಸ್ವಪ್ನದಲ್ಲಿ ಕಂಡು ಬಂದಂತೆ ಜ್ಯೋತಿಷ್ಯರನ್ನು ಕರೆಸಿ ಕೇಳಿದಾಗ ಇದು ಕಂಡ ಸತ್ಯ. ಅದೇ ರೀತಿ ಈ ನೇಮೋತ್ಸವದ ಎಲ್ಲ ಗರಡಿಯನ್ನು ಕಟ್ಟಿಸಿ ಮುಂದೆ ನೇಮೋತ್ಸವಗಳು ನಡೀತಾ ಇದೆ. ಅದೇ ಹಲವು ಸಾಧಾರಣ 550 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಕಾರಣಿಕ ಸ್ಥಳ. ಈಗ ಯಾಕಂತ ಹೇಳಿದ್ರೆ ನೇತ್ರಾದಿ ಗರಡಿ ಅಂತ ಹೆಸರಿದೆ. ಎಲ್ಲ 275 ಗರಡಿಗಳಿಗೂ ಕಣ್ಣು ಇದ್ದಾಗೆ ವಿಶೇಷವಾಗಿರತಕ್ಕಂಥ ಆದಿ ಸ್ಥಳ. ಯಾಕಂತೇಳಿದ್ರೆ ಸಮಾಧಿ ಇರತಕ್ಕಂಥ ಪವಿತ್ರವಾದಂಥ ಸ್ಥಳವೇ ಕೋಟಿ ಚೆನ್ನಯ್ಯರು ಎಲ್ಲಿದ್ದಾರೆ ಅಂತ ಹೇಳಿದರೆ ಕೋಟಿ ಚೆನ್ನಯ್ಯರು ಮಣ್ಣಿನಲ್ಲಿ ಮಣ್ಣಾಗಿ ಎಣ್ಮೂರಿನ ಪುಣ್ಯ ಮಣ್ಣಿನಲ್ಲಿ ಬೈದರುಗಳಾಗಿ ನೆಲೆಯೂರಿ ಇವತ್ತಿಗೂ ನೇಮೋತ್ಸವಗಳನ್ನು ನಡೀತಾ ಇದೆ. ನಿರಂತರವಾಗಿ ನೇಮೋತ್ಸವಗಳು ನಡೀತಾ ಇದೆ. ಅದೇ ರೀತಿ ಇದೇ ತಾರೀಕು 23/3/2024 ಇಲ್ಲಿ ಕೋಟಿ ಚೆನ್ನಯ್ಯ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ಬೈದರುಗಳ ನೇಮೋತ್ಸವ ನಡೆಯಲಿಕ್ಕಿದೆ. ಅತ್ಯಂತ ವಿಶೇಷವಾಗಿರತಕ್ಕಂಥ ಈ ಪುಣ್ಯ ಸ್ಥಳದಲ್ಲಿ ನಿಮ್ಮ ಈ ಒಂದು ಸಂದರ್ಶನವನ್ನು ಮಾಡಿದಿರಿ. ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಸಮಸ್ತ ತುಳುವ ನಾಡಿನ ಎಲ್ಲ ತುಳುವರಿಗೆ ಹಾಗೂ ಸಮಸ್ತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಗೆ ಎಣ್ಮೂರು ಶ್ರೀ ಕೋಟಿ ಚೆನ್ನಯ್ಯ ಗರಡಿಯ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಎಣ್ಮೂರು ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ, ಪೌರಾಣಿಕ ಕ್ಷೇತ್ರ. ಯಾಕಂತ ಹೇಳಿದರೆ
ಕೋಟಿ ಚೆನ್ನಯ್ಯರು ಬಂದು ನೆಲೆಯೂರಿದಂತಹ ಜಾಗ ಮತ್ತು ಅವರ ಪವಿತ್ರವಾದಂತಹ ಸಮಾಧಿ ಇರುವಂತಹ ಜಾಗ ನಮ್ಮ ಎಣ್ಮೂರು ಕ್ಷೇತ್ರ. ಹಾಗಾಗಿ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಭಕ್ತ ಬಾಂಧವರು ಇಲ್ಲಿ ಬಂದು ತಮಗೆ ಏನೆಲ್ಲ ಅರಿಕೆ ಇದೆ ಅದನ್ನು ಪ್ರಾರ್ಥಿಸಿ ಹೋದ ನಂತರ ಅವರಿಗೆ ಎಲ್ಲರಿಗೂ ಅಭಿವೃದ್ಧಿಯಾಗಿದೆ, ತಾವು ಏನೆಲ್ಲ ಇಲ್ಲಿ ಚಿತ್ತೈಸಿ ಹೋಗಿದ್ದಾರೆ ಅವರಿಗೆಲ್ಲ ಒಳ್ಳೆಯ ರೀತಿಯ ಫಲಪ್ರದವಾಗಿದೆ ಅಂತ ಹೇಳಿ ಭಕ್ತಾದಿಗಳು ವರ್ಷಂಪ್ರತಿ ಅಧಿಕವಾಗ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯ ಎಣ್ಮೂರು ಪ್ರದೇಶ, 50 ಒಕ್ಲು ಪ್ರದೇಶ, ನಮ್ಮ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಕೋಟಿ ಚೆನ್ನಯ್ಯರು ನಡೆದಾಡಿ ಓಡಾಡಿದಂತಹ ಪ್ರದೇಶ. ಪಡುಮಲೆಯಿಂದ ಹೊರಟು ಎಣ್ಮೂರಲ್ಲಿ ಅವರ ಕೊನೆಯ ಕ್ಷಣಗಳನ್ನು ಕಳೆದಿದ್ದಾರೆ. ಹಾಗೆ ಇಲ್ಲಿಯ ಪ್ರತಿ ಪ್ರದೇಶವು ಪವಿತ್ರವಾಗಿದೆ. ಹಾಗೂ 23 ಮಾರ್ಚ್ ಇದೇ ಇಲ್ಲಿ ಜಾತ್ರೋತ್ಸವ ನಡೀಲಿಕ್ಕಿದೆ. ಹಾಗೆ ಜಾತ್ರೋತ್ಸವಕ್ಕೆ ಎಲ್ಲ ಜಾಗದಿಂದ ಬರುವಂತಹ ಭಕ್ತಾದಿಗಳು ಪ್ರೀತಿಪೂರ್ವಕವಾಗಿ ಬಂದು ಇಲ್ಲಿ ನಡೆಯುವಂತಹ ನಮ್ಮ ಕೋಟಿ ಚೆನ್ನಯ್ಯರ ಅನ್ನಪ್ರಸಾದವನ್ನು ಸ್ವೀಕರಿಸಿ ತಮಗೆ ಏನೆಲ್ಲ ಅರಿಕೆ ಇದೆ ಅದನ್ನು ಇಲ್ಲಿ ಮಾಡಿಕೊಂಡು ಅನುಗ್ರಹಕ್ಕೆ, ಕೋಟಿ ಚೆನ್ನಯ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಎಲ್ಲ ತುಳುನಾಡಿನ ಎಲ್ಲ ಬಾಂಧವರಲ್ಲಿ ಪ್ರೀತಿಪೂರ್ವಕವಾದಂತಹ ನಿಮಗೆ ಸವಿನಯ ಆಮಂತ್ರಣ. ಎಲ್ಲರೂ ಬನ್ನಿ. 23 ಮಾರ್ಚ್ ತಿಂಗಳಲ್ಲಿ ನಮ್ಮ ನೇಮೋತ್ಸವ ನಡೀಲಿಕ್ಕಿದೆ. ಇವತ್ತು ಗೊನೆ ಕಡಿತಾ ಇದ್ದೇವೆ. ಗೊನೆ ಕಡಿದು ಇನ್ನು ಇಷ್ಟ ದೇವತೆ ಉಳ್ಳಾಗ್ಲ ನೇಮ ಕಳೆದು 3 ದಿವಸದ ನೇಮೋತ್ಸವ ಇರ್ತದೆ ಇಲ್ಲಿ. ಅದು ಕಳೆದು ಕೋಟಿ ಚೆನ್ನಯ್ಯರ ನೇಮೋತ್ಸವ ನಡೀತದೆ. ಹಾಗಾಗಿ ಎಲ್ಲರಿಗೂ ಪೂರ್ವಕವಾದಂತಹ ಸ್ವಾಗತ. ನಂದು ಪರಿಚಯ, ನಾನು ಅನಿಲ್ ಕುಮಾರ್ ಆಳ್ವ ಅಂತ, ಕಟ್ಟಬೀಡು ನಮ್ಮ ಮನೆತನ. ನಮ್ಮ ಹಿರಿಯರಾದಂತಹ ರಾಮಕೃಷ್ಣ ಶೆಟ್ಟರು ಇಲ್ಲಿ ಮುಕ್ತೇಸರಾಗಿರ್ತಾರೆ. ನಾವೆಲ್ಲ ಅದೇ ಕುಟುಂಬಿಕರಾಗಿದ್ದೇವೆ. ನಮಗೆ 3 ಕೋಟಿ ಚೆನ್ನಯ್ಯರ ಜಾತ್ರೋತ್ಸವವು 23/3/2024 ನಡೀಲಿಕ್ಕಿದೆ. ಭಕ್ತಾಭಿಮಾನಿಗಳು ಊರವರು ಪರವೂರವರು ಬಂದು ನಮ್ಮ ಈ ಎಣ್ಮೂರು ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ ನಡೆಯುವಂತಹ ವರ್ಷಂಪ್ರತಿ ಜಾತ್ರೆಯನ್ನು ಅತ್ಯಂತ ಯಶಸ್ವಿ ಮಾಡಿಕೊಂಡು ಇಲ್ಲಿಯ ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು. ಇತಿಹಾಸ ಪ್ರಸಿದ್ಧವಾದಂತಹ ಎಣ್ಮೂರು ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ ನೇಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಎಂಬ ಸಂತೋಷದೊಂದಿಗೆ ಎಲ್ಲರೂ ಕೋಟಿ ಚೆನ್ನಯ್ಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೂ ಎಲ್ಲರಿಗೂ ಸವಿನಯ ಆಮಂತ್ರಣ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.